ತಿಪಟೂರು ನಗರದ ಕಲ್ಪತರು ಕ್ರೀಡಾಂಗಣದಲ್ಲಿ ಫೆಬ್ರವರಿ 3ರಂದು ಬೆಳಿಗ್ಗೆ 10:30ಕ್ಕೆ ಜೆಡಿಎಸ್ನ ಬೃಹತ್ ಸಮಾವೇಶವನ್ನು ಆಯೋಜಿಸಲಾಗಿದ್ದು, ಅಂದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಸಮ್ಮುಖದಲ್ಲಿ ತಿಪಟೂರಿನ ವಿಧಾನಸಭೆ ಟಿಕೆಟ್ ಆಕಾಂಕ್ಷಿ ಕೆಟಿ ಶಾಂತಕುಮಾರ್ ಜೆಡಿಎಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆ ಮಾಡಿಕೊಳ್ಳಲು ಸಿದ್ಧತೆ ನಡೆಯುತ್ತಿದೆ. ಕೆಟಿ ಶಾಂತಕುಮಾರ್ ಪೂರ್ವಭಾವಿ ಸಭೆ ನಡೆಸಿ ತಾಲೂಕಿನಲ್ಲಿ ಜೆಡಿಎಸ್ ನಾಯಕತ್ವದ ಕೊರತೆ ತುಂಬುವ ಉದ್ದೇಶದಿಂದ ಕುಮಾರಸ್ವಾಮಿ ಅವರ ಜೊತೆ ಚರ್ಚಿಸಿದ್ದು ಮತ್ತು ಅಭಿಮಾನಿಗಳ ಒತ್ತಾಸೆಯ ಮೇರೆಗೆ ಜೆಡಿಎಸ್ ಪಕ್ಷಕ್ಕೆ ಸೇರುತ್ತಿದ್ದೇನೆ. ಅಂದು ತಿಪಟೂರು ಗ್ರಾಮ ದೇವತೆ ಕೆಂಪಮ್ಮ ದೇವಿ ದೇವಸ್ಥಾನದಿಂದ ತೆರೆದ ವಾಹನದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರನ್ನು ಮೆರವಣಿಗೆ ಮೂಲಕ ಕಲ್ಪತರು ಕ್ರೀಡಾಂಗಣದ ವೇದಿಕೆಗೆ ಕರೆತರಲಾಗುವುದು. ಈ ಕಾರ್ಯಕ್ರಮಕ್ಕೆ ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಅಧ್ಯಕ್ಷತೆ ವಹಿಸಲಿದ್ದು, ಈ ಕಾರ್ಯಕ್ರಮವನ್ನು ಎಚ್.ಡಿ. ಕುಮಾರಸ್ವಾಮಿ ಅವರು ಉದ್ಘಾಟಿಸುವರು. ತುಮಕೂರು ಜಿಲ್ಲೆಯ ಹಲವಾರು ಶಾಸಕರು ಹಾಗೂ ಸಾವಿರಾರು ಅಭಿಮಾನಿಗಳು ಭಾಗವಹಿಸಲಿದ್ದಾರೆ. ವರದಿ ಆನಂದ ತಿಪಟೂರು. ಅಭಿಪ್ರಾಯ ಒಮ್ಮತವಾಗಿ ಜೆಡಿಎಸ್ ಸೇರಬೇಕು ಅಂತ ನಮ್ಮೆಲ್ಲ ಅಭಿಮಾನಿಗಳು ಅಭಿಮಾನ ಒಂದು ಒಮ್ಮತವಾಗಿ ಅಭಿಪ್ರಾಯ ಕೊಟ್ಟಿದ್ದರಿಂದ ನಾನು ಅವರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಬೇಕು ಮತ್ತು ಆ ಅಭಿಪ್ರಾಯ ಪಡೆದು ನಾನು ಮುಂದಿನ ರಾಜಕೀಯ ನಡೆ ಹೆಜ್ಜೆ ಇಡಬೇಕು ಅಂತ ಬಹುಶಃ ನಮ್ಮ ರಂಗಾಪುರದ ಗುರುಗಳ ಒಂದು ಆಶೀರ್ವಾದ ಪಡೆದು ನಾನು ಜೆಡಿಎಸ್ ಸೇರಬೇಕು ಅಂತ ನಿರ್ಧಾರ ಮಾಡಿ ನಿಮ್ಮ ಮುಂದೆ ಅವತ್ತನೇ ಪತ್ರಿಕಾಗೋಷ್ಠಿ ಕರೆದು ಜೆಡಿಎಸ್ ಸೇರ್ಪಡೆಗೆ ಅವತ್ತು ನಮ್ಮ ಕೌಸ್ತುಭ ಹೋಟೆಲಲ್ಲಿ ನಮ್ಮ ತಿಪಟೂರಿನ ಘಟಕದ ನಮ್ಮ ಜೆಡಿಎಸ್ ಕಾರ್ಯಾಧ್ಯಕ್ಷರು ಇದ್ದರು ಮತ್ತು ಆ ಎಲ್ಲ ಉಳಿದ ಮುಖಂಡರ ನಡುವೆ ಒಂದು ಪ್ರೆಸ್ ಮಾಡಿ ಮತ್ತು ನಮ್ಮ ಎಲ್ಲ ಅಭಿಮಾನಿಗಳು ಅವತ್ತಿದ್ದು ಮತ್ತು ಗುರುಗಳ ಆಶೀರ್ವಾದನ ಪಡೆದು ನಾವು ಮುಂದಿನ ರಾಜಕೀಯ ನಡೆಗೆ ಒಂದು ನಿರ್ದಿಷ್ಟ ಪಕ್ಷಕ್ಕೆ ಮುಗಿಸ್ಕೊಂಡು ಮತ್ತು ಈಗಾಗಲೇ ಸಂಚಲನ ಮೂಡಿಸಿರುವ ನಮ್ಮ ಜನಪ್ರಿಯ ನಾಯಕ ಕುಮಾರಸ್ವಾಮಿ ಅವರ ಕೈ ಬಲಪಡಿಸಬೇಕು. ಅವ್ರಿಗೂ ನಮ್ಮ ಕಡೆಯಿಂದ ಒಂದು ಸ್ಥಾನ ಹೋಯಿತು ಅಂದರೆ ಅಡಿಷನ್ ಆಗುತ್ತೆ. ಹಾಗಾಗಿ ಅವ್ರಿಗೂ ಒಂದು ಶಕ್ತಿ ಬರುತ್ತೆ ಅಂತ ಮತ್ತು ರೈತರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಪಂಚರತ್ನ ಯೋಜನೆಗಳು ಮಾಡಿದ್ದಾರೆ. ಆರೋಗ್ಯ ಇರ್ಬೋದು, ವಿದ್ಯಾಭ್ಯಾಸ ಇರ್ಬೋದು, ಮಹಿಳೆಯರಿಗೆ ಸ್ವಾವಲಂಬಿ ಜೀವನ ಇರ್ಬೋದು, ಅಥವಾ ನಮ್ಮ ರೈತರ ಬೆಲೆ ಇರ್ಬೋದು, ಈಗ ಹಲವಾರು ಪಂಚರತ್ನ ಯೋಜನೆ ಮುಖಾಂತರ ಸರ್ವಾಂಗೀಣ ರಾಜ್ಯದ ಅಭಿವೃದ್ಧಿಗೆ ಇವತ್ತು ಪಣ ಕೊಟ್ಟಿದ್ದಾರೆ. ಸೊ ಅಂಥ ಯೋಜನೆಗಳ ಮುಖಾಂತರ ಇವತ್ತು ಬಹುಶಃ ರಾಜ್ಯನ ಮುನ್ನಡೆ ಸಾಧಿಸೋದಕ್ಕೆ, ಮುನ್ನಡೆ ತಗೊಂಡೋಗೋದಕ್ಕೆ ಇವತ್ತು ಮೊನ್ನೆ ನಮ್ಮ ದೇವೇಗೌಡರವರ ಇವತ್ತು ಪುತ್ರ ಎಚ್.ಡಿ.ಕೆ ಅವರು ಸಾಧ್ಯ. ಸೊ ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ರೈತರೆಲ್ಲ ಅವ್ರ ಬಗ್ಗೆ ಒಂದು ವಿಶ್ವಾಸ ಇದೆ. ಹಾಗಾಗಿ ಈಗ ರಾಜಕೀಯ ವಾಸ್ತುಸ್ಥಿತಿ ಬದಲಾಗ್ತಾ ಇದೆ. ಅಂಥ ಒಂದು ಸಂದರ್ಭದಲ್ಲಿ ನಾವು ಅವ್ರ ಶಕ್ತಿ ತುಂಬಿ ಅವ್ರ ಜೊತೆ ಹೋಗಬೇಕು ಅಂತ ನಾನು ತೀರ್ಮಾನ ಮಾಡಿ ಜೆಡಿಎಸ್ ಪಕ್ಷ ಸೇರ್ಪಡೆ ಆಯಿತು. ನಮ್ಮ ಕಾರ್ಯಾಧ್ಯಕ್ಷರ ತಾಲೂಕು ಘಟಕದ ನಡುವೆ ಸೇರ್ಪಡೆಯಾಗಿ ನನಗಾಗಲೇ ಹಲವಾರು ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡಿದ್ದೀನಿ. ಅವ್ರ ಜೊತೆ ಮಾತುಕತೆ ಆಯಿತು. ಸೊ ಮಾತುಕತೆ ಆದಮೇಲೆ ನಾವು ಅಧಿಕೃತವಾಗಿ ಸೇರ್ಪಡೆ ಆಗಬೇಕು, ನಮ್ಮ ತಾಲೂಕಲ್ಲೇ ಕಾರ್ಯಕ್ರಮ ಹಮ್ಮಿಕೋಬೇಕು. ಕುಮಾರಸ್ವಾಮಿ ಅವ್ರನ್ನ ನಮ್ಮ ತಿಪಟೂರಿಗೆ ಕರೆದು ಕುಮಾರಸ್ವಾಮಿ ಅವರ ಸಮ್ಮುಖದಲ್ಲಿ ನಮ್ಮ ತಾಲೂಕಿನ ಜನತೆಗೆ ಗೊತ್ತಾಗಬೇಕು. ಯಾಕೆಂದರೆ ನಾವು ಅಲ್ಲೋಗಿ ಸೇರ್ಪಡೆ ಆಗೋದಕ್ಕೂ ತಾಲೂಕಿನ ಇಲ್ಲೇ ಬಂದು ಕುಮಾರಣ್ಣ ಅವರು ಬಂದು ಇಲ್ಲಿ ಸೇರ್ಪಡೆ ಅವ್ರ ಸಮ್ಮುಖದಲ್ಲಿ ಸೇರ್ಪಡೆ ಆಗಬೇಕು ಅಂತ ಕುಮಾರಣ್ಣ ಅವರು ಮನವಿ ಮಾಡಿದಾಗ ಅವರು ಇಲ್ಲೇ ಬಂದು ಸೇರ್ಪಡೆ ಆಗೋಣ, ಇಲ್ಲೇ ನನ್ನ ಸಮ್ಮುಖದಲ್ಲಿ ಆಗಬೇಕು ಅಂತ ಅವರು ಒಲವು ತೋರಿಸಿದಿಂದ 1ನೇ ತಾರೀಕು ನಾವು ಕುಮಾರಸ್ವಾಮಿ ಅವರು ನಿಗದಿ ಮಾಡಿದ್ದಾರೆ. ನಮ್ಮ ಕಲ್ಪತರು ಸ್ಟೇಡಿಯಮಲ್ಲಿ ಸೇರ್ಪಡೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಮೊದಲನೇದಾಗಿ ಕುಮಾರಸ್ವಾಮಿ ಅವರು ಬೆಳಗ್ಗೆ ಒಂದು 10:00 ನಮ್ಮ ಕೆಂಪಮ್ಮ ದೇವಸ್ಥಾನದ ಒಂದು ಆಶೀರ್ವಾದ ಪಡೆದು ಅಲ್ಲಿಂದ ಕಾರ್ಯಕ್ರಮ ಶುರು ಮಾಡಬೇಕು ಅಂತ ಕೇಳಿದಾಗ ಅವ್ರನ್ನ ಮೆರವಣಿಗೆ ಮುಖಾಂತರ 10:00 ಅವರು 10:30 10:30 ಇಲ್ಲಿ ನಮ್ಮ ಕೆಂಪಮ್ಮ ದೇವಸ್ಥಾನ